ಹಿಂದೂ ಪುರಾಣಗಳ ಅನುಸಾರ ಪೃಥ್ವಿಯ ಕೆಳಗೆ 7 ಲೋಕದಲ್ಲಿ ತುಂಬಾ ಕೆಳಗಿನ 7ನೇ ಲೋಕವೇ ಅದು ನಾಗಲೋಕ. ಈ ಪಾತಾಳ ಲೋಕವೇ ನಾಗ ಸರ್ಪಗಳ ನಿವಾಸ ಎಂದು ನಂಬಲಾಗಿದೆ. ಆದರೆ ಈ ಸರ್ಪಲೋಕ ಭೂಮಿ ಮೇಲೆ ಇರುವುದನ್ನು ಯಾರಾದರೂ ಕಂಡಿದ್ದೀರಾ? ಕಂಡಿಲ್ಲ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ಭೂಮಿಯ ಮೇಲೊಂದು ಸರ್ಪಲೋಕ ಅಂದರೆ ನಾಗಲೋಕ ಇದೆ. ಆ ನಾಗಲೋಕ ಎಲ್ಲಿದೆ, ಹೇಗಿದೆ, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ. ನಾಗಲೋಕವನ್ನು ನೀವು ಟಿವಿಯಲ್ಲಿ ನೋಡಿರಬಹುದು, ನಾಗಲೋಕದ ಬಗ್ಗೆ ನೀವು ಕೇಳಿರಬಹುದು. ನಾಗಲೋಕ ಎಂದರೆ ಎಲ್ಲರಿಗೂ ಒಂದು ಕಲ್ಪನೆ ಇದ್ದೇ ಇರುತ್ತದೆ. ಅಲ್ಲಿ ಬರೀ ನಾಗಗಳೇ ಇರುತ್ತವೆ. ಇಲ್ಲಿ ಕೇವಲ ಸರ್ಪಗಳದ್ದೇ ಕಾರಬಾರು. ಆದರೆ ನಿಜಕ್ಕೂ ನಾಗಲೋಕ ಇದೆ ಅನ್ನುವ ಪ್ರಶ್ನೆ ಮೂಡುವುದು ಸಹಜ. ಹೌದು, ಭೂಮಿಯ ಮೇಲೆ ಒಂದು ನಾಗಲೋಕ ಇದೆ. ಇಲ್ಲಿ ಎಲ್ಲೆಡೆ ನೋಡಿದರೂ ಕಣ್ಣಿಗೂ ನಿಲುಕದಷ್ಟು ದೊಡ್ಡ ದೊಡ್ಡ ದೈತ್ಯ ಕಲ್ಲುಗಳು. ಆದರೆ ಆಶ್ಚರ್ಯ ಅಂದರೆ ಎಲ್ಲವೂ ಇರುವುದು ಹಾವಿನ ಆಕಾರದಲ್ಲಿ. ಹಾವಿನ ಮೈ, ಬಾಯಿ, ಸುರುಳಿ ನಿಂತ ಸರ್ಪ, ಹೀಗೆ ಹಾವಿನ ರೂಪದಲ್ಲಿ ಕಲ್ಲುಗಳೇ ಇಲ್ಲಿವೆ. ಹಾವಿನ ರೂಪದಲ್ಲಿ ಬೃಹತ್ ಸರ್ಪಗಳು ಇಲ್ಲಿರುವ ಕಾರಣ ಈ ಪ್ರದೇಶವನ್ನು ನಾಗ ಗುಹೆ ಎಂದೇ ಕರೆಯಲಾಗುತ್ತದೆ. 30 ವರ್ಷಗಳ ಹಿಂದೆ ಇವುಗಳನ್ನು ಕಂಡುಹಿಡಿಯಲಾಗಿದೆ. ಬೃಹತ್ ಸರ್ಪಗಳಂತಿರುವ ಈ ಕಲ್ಲುಗಳು ಎಲ್ಲೆಡೆ ಅಚ್ಚರಿಯನ್ನು ಮೂಡಿಸಿವೆ. ಪುಹು-ಲಗಾಂಗ್ ನ್ಯಾಷನಲ್ ಪಾರ್ಕ್ನ ಅಧಿಕಾರಿಗಳು ಈ ಹಾವಿನ ಬೃಹತ್ ಕುರುಹುಗಳು ಸುಮಾರು 1 ಲಕ್ಷ ವರ್ಷದಷ್ಟು ಹಳೆಯದು ಎಂದು ಖಚಿತಪಡಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 2. ಹಿಂದೂ ಧರ್ಮದಲ್ಲಿ ಕೆಲವು ವಿಷಯಗಳನ್ನು ಅಥವಾ ಕೆಲವು ಘಟನೆಗಳನ್ನು ಶುಭವೆಂದು ಹಾಗೂ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಕೆಲವೊಂದು ವಸ್ತುಗಳನ್ನು ಕೂಡ ನಾವು ಅಶುಭವೆಂದು ನಂಬುತ್ತೇವೆ, ಕೆಲವೊಂದನ್ನು ಶುಭವೆಂದು ನಂಬುತ್ತೇವೆ. ಅವುಗಳಲ್ಲಿ ಹಾವಿನ ಪೊರೆ ಒಂದು. ಹಾವಿನ ಪೊರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಇದು ಎಷ್ಟು ಪರಿಣಾಮವಾಗಿರುತ್ತದೆ ಅಂದರೆ, ಒಂದು ಮುಖ ರುದ್ರಾಕ್ಷಿ ಹೊಂದಿರುವಂತಹ ಪರಿಣಾಮವನ್ನೇ ಹಾವಿನ ಪೊರೆಗಳು ಕೂಡ ಹೊಂದಿರುತ್ತವೆ. ಅಂತಹ ಅದ್ಭುತವಾದ ಪ್ರಯೋಜನಗಳನ್ನು ಒಳಗೊಂಡಿರುವ ಹಾವಿನ ಪೊರೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ. ಪ್ರತಿಯೊಬ್ಬರು ಹಾವುಗಳನ್ನ ಕಂಡರೆ ಭಯಪಡುತ್ತಾರೆ. ಅಪ್ಪಿತಪ್ಪಿಯೂ ಇವುಗಳನ್ನ ನೋಡಲು ಯಾರು ಇಷ್ಟಪಡುವುದಿಲ್ಲ. ಎಲ್ಲಿಯಾದರೂ ಕಂಡರೆ ಹೆದರಿ ಓಡಿ ಹೋಗುತ್ತಾರೆ. ಕೆಲವೊಮ್ಮೆ ಮಾನವನ ವಾಸಸ್ಥಾನಕ್ಕೆ ಬರುವಂತಹ ಹಾವುಗಳು ಪ್ರಾಣಿ ಹಾನಿಯನ್ನು ಕೂಡ ಮಾಡುತ್ತವೆ. ಆದರೆ ಹಾವುಗಳನ್ನ ದೇವರಂತೆ ನಾವು ಪೂಜಿಸುತ್ತೇವೆ. ಸಾಮಾನ್ಯವಾಗಿ ಹಾವುಗಳು ಬೆಚ್ಚಗಿನ ಮತ್ತು ಗಾಢವಾದ ಸ್ಥಳದಲ್ಲಿ ವಾಸಿಸುತ್ತವೆ. ಇಲಿಗಳನ್ನು ಬೇಟೆಯಾಡಲು ಹಾವುಗಳು ತಮ್ಮ ಬೀಲಗಳಿಂದ ಹೊರಬರುತ್ತವೆ. 100 ಜಾತಿಯ ಹಾವುಗಳು ಈ ಭೂಮಿಯ ಮೇಲಿವೆ. ಅವುಗಳಲ್ಲಿ ಕೆಲವು ವಿಷಕಾರಿ ಮತ್ತು ಕೆಲವು ವಿಷಕಾರಿ ಅಲ್ಲದ ಹಾವುಗಳಿವೆ. ಅವುಗಳಲ್ಲಿ ನಾಗರ ಹಾವಿಗೆ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಗೌರವ ಹಾಗೂ ಭಕ್ತಿ ಇದೆ. ಹಾವುಗಳು ಸುಮಾರು 6 ತಿಂಗಳಿಗೊಮ್ಮೆ ತಮ್ಮ ಚರ್ಮವನ್ನ ಬದಲಿಸುತ್ತವೆ. ಇದನ್ನ ಸಾಮಾನ್ಯ ಭಾಷೆಯಲ್ಲಿ ಪರಿಬಿಡುವುದು ಅಂತ ಕರೆಯಲಾಗುತ್ತದೆ. ಮರಿ ಹಾವುಗಳು ವರ್ಷಕ್ಕೆ 4 ಬಾರಿ ತಮ್ಮ ಪೊರೆಯನ್ನ ಬಿಟ್ಟರೆ, ದೊಡ್ಡ ಹಾವುಗಳು ವರ್ಷಕ್ಕೆ 2 ಅಥವಾ ಒಮ್ಮೆ ತಮ್ಮ ಪೊರೆಯನ್ನ ಚೆಲ್ಲುತ್ತವೆ. ಏಕೆಂದರೆ ಹಾವುಗಳು ಆರೋಗ್ಯಕರ ಜೀವನವನ್ನು ಹೊಂದಲು ಪೊರೆಯನ್ನು ಬಿಡುವುದು ಮುಖ್ಯ. ಇದಲ್ಲದೆ ಹಾವುಗಳ ಚರ್ಮದ ಜೀವಕೋಶಗಳು ವಯಸ್ಸಾದಂತೆ ಅದೇ ವೇಗದಲ್ಲಿ ಬೆಳೆಯುವುದಿಲ್ಲ. ಅದಕ್ಕಾಗಿ ಹಾವು ತನ್ನ ಪೊರೆಯನ್ನ ಚೆಲ್ಲುತ್ತದೆ. ದಟ್ಟವಾದ ಗದ್ದೆಗಳ ಬಳಿ, ದಟ್ಟ ಕಾಡುಗಳಲ್ಲಿ ಹಾವುಗಳ ಪೊರೆಯನ್ನು ನಾವು ಆಗಾಗ ಕಂಡಿರುತ್ತೇವೆ. ಈ ಹಾವಿನ ಪೊರೆ ನಿಮ್ಮ ಕಷ್ಟವನ್ನ ನಿವಾರಿಸುತ್ತದೆ ಅಂದ್ರೆ ನೀವು ನಂಬುತ್ತೀರಾ? ಹಾವಿನ ಪೊರೆಯನ್ನು ನೋಡಿದಾಕ್ಷಣ ನಾವು ಅದನ್ನ ಅಲ್ಲಿಂದ ಹೊರಗೆ ಎಸೆಯುತ್ತೇವೆ. ಇನ್ನು ಕೆಲವರಲ್ಲಿ ಹಾವಿನ ಪೊರೆ ಮನೆಯಲ್ಲಿ ಕಾಣಿಸಿಕೊಂಡರೆ ಏನಾದರೂ ಅಪಾಯ ಎದುರಾಗಬಹುದೆಂದು ಚಿಂತೆ, ಭಯ ಕೂಡ ಹುಟ್ಟುತ್ತದೆ. ಹೀಗಾಗಿಯೇ ಈ ಹಾವಿನ ಪೊರೆಯನ್ನ ಮನೆಯಲ್ಲಿ ಇಟ್ಟುಕೊಳ್ಳಬಹುದೇ ಅನ್ನುವುದೇ ದೊಡ್ಡ ಪ್ರಶ್ನೆ. ನಂಬಿಕೆಯ ಪ್ರಕಾರ ನೋಡುವುದಾದರೆ ಇದು ಹೌದು. ನೀವು ಹಾವಿನ ಪೊರೆಯನ್ನ ಮನೆಯಲ್ಲಿ ಇಟ್ಟುಕೊಂಡರೆ ಶುಭವೆಂದು ನಂಬಲಾಗಿದೆ. ಹಾವಿನ ಪೊರೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ಎಂದಿಗೂ ಹಣದ ಸಮಸ್ಯೆಯನ್ನ ಎದುರಿಸಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಇದು ಹಣವನ್ನ ನಿಮ್ಮತ್ತ ಸೆಳೆಯುತ್ತದೆ. ಫ್ಯಾಕ್ಟ್ ನಂಬರ್ 3. ನಮ್ಮ ದೇಶದಲ್ಲಿ 250 ಜಾತಿಯ ಹಾವುಗಳಿವೆ. ಅವುಗಳಲ್ಲಿ ಸುಮಾರು 52 ಜಾತಿಯ ಹಾವುಗಳು ವಿಷಕಾರಿಯಾಗಿವೆ.
ಅವುಗಳಲ್ಲಿ 5 ಹಾವುಗಳು ಹೆಚ್ಚು ವಿಷವನ್ನು ಹೊಂದಿದ್ದು ಹಾವು ಕಚ್ಚಿದ 3 ಗಂಟೆಗಳಲ್ಲಿ ವ್ಯಕ್ತಿ ಸಾವನ್ನಪ್ಪುತ್ತಾನೆ. ನಾವು ಯಾವುದೇ ಚಿಕಿತ್ಸೆ ನೀಡುವುದಿದ್ದರೆ ಈ 3 ಗಂಟೆಗಳಲ್ಲೇ ನಾವು ನೀಡಬೇಕು. ಇಲ್ಲ ಅಂದರೆ ಮಾನವನ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕಚ್ಚಿದ ಹಾವು ವಿಷಪೂರಿತ ಹಾವು ಅಥವಾ ವಿಷವಿಲ್ಲದ ಹಾವು ಎಂದು ತಿಳಿದುಕೊಳ್ಳಲು ಅದು ಕಚ್ಚಿದ ಜಾಗದಲ್ಲಿ ಎಷ್ಟು ಕಚ್ಚಿದ ಗುರುತುಗಳಿವೆ ಎಂಬುದನ್ನು ನೋಡಬೇಕು. 1 ಅಥವಾ 2 ಗುರುತು ಇದ್ದರೆ ವಿಷಪೂರಿತ ಹಾವೆಂದು ನಾವು ಹೇಳಬಹುದು. 3ಕ್ಕಿಂತ ಹೆಚ್ಚಿದ್ದರೆ ವಿಷರಹಿತ ಹಾವೆಂದು ತಿಳಿದುಕೊಳ್ಳಬಹುದು. ವಿಷಪೂರಿತ ಹಾವು ಕಚ್ಚಿದರೆ ಕಚ್ಚಿದ ಜಾಗದಿಂದ ವಿಷ ಶರೀರಕ್ಕೆ ಹೋಗುತ್ತದೆ. ಅಲ್ಲಿಂದ ಹೃದಯದಿಂದ ಶರೀರದ ಎಲ್ಲ ಭಾಗಕ್ಕೆ ಸೇರುತ್ತದೆ. ಹೀಗೆ ವಿಷ ಶರೀರದ ಎಲ್ಲ ಭಾಗಗಳಿಗೆ ಸೇರಲು ಕನಿಷ್ಠ ಪಕ್ಷ 3 ಗಂಟೆ ಸಮಯ ಬೇಕು. ಅಷ್ಟರ ಒಳಗೆ ಆ ವ್ಯಕ್ತಿಗೆ ಚಿಕಿತ್ಸೆ ನೀಡದಿದ್ದರೆ ಅವನು ಬದುಕಲಾರ. ಹಾವು ಕಚ್ಚಿದ ತಕ್ಷಣ ಕಚ್ಚಿದ ಜಾಗದ ಸ್ವಲ್ಪ ಮೇಲ್ಭಾಗದಲ್ಲಿ ದಾರದಿಂದ ಗಟ್ಟಿಯಾಗಿ ಕಟ್ಟಬೇಕು. ಸಿರಿಂಜಿನಿಂದ ಹಾವು ಕಚ್ಚಿದ ಜಾಗದಲ್ಲಿ ಇಟ್ಟು ರಕ್ತವನ್ನು ಎಳೆಯಬೇಕು. ಮೊದಲು ರಕ್ತ ಕಪ್ಪು ಬಣ್ಣದಲ್ಲಿರುತ್ತದೆ, ಅದು ವಿಷಯುಕ್ತ ರಕ್ತವಾಗಿರುತ್ತದೆ. ಹೀಗೆ 2-3 ಸಾರಿ ಎಳೆಯಬೇಕು. ಹೀಗೆ ಪ್ರಥಮ ಚಿಕಿತ್ಸೆ ನಂತರ ಆದಷ್ಟು ಬೇಗ ವೈದ್ಯರ ಬಳಿ ಕರೆದುಕೊಂಡು ಹೋಗಬೇಕು. ಆಗ ಮಾತ್ರ ಈ ವ್ಯಕ್ತಿ ಬದುಕಲು ಸಾಧ್ಯ. ಭಾರತದಲ್ಲಿ ಕಂಡುಬರುವ ಹಾವುಗಳಲ್ಲಿ ಅನೇಕ ವಿಧಗಳಿವೆ. ಅವುಗಳಲ್ಲಿ ವಿಷಕಾರಿ ಹಾವುಗಳು ಮತ್ತು ವಿಷಕಾರಿ ಅಲ್ಲದ ಹಾವುಗಳು ಎಂದು 2 ವಿಧಗಳಿವೆ. ಅವುಗಳಲ್ಲಿ ಮೊದಲನೆಯದು ವಿಷಕಾರಿ ಅಂದರೆ ವೆನಮಸ್ ಸ್ನೇಕ್ಸ್ ಎಂದು ಕರೆಯುತ್ತಾರೆ. ಎರಡನೆಯದು ಅಲ್ಪ ವಿಷಕಾರಿ ಮೈಲ್ಡ್ಲಿ ವೆನಮಸ್ ಸ್ನೇಕ್ಸ್ ಎಂದು ಕರೆಯುತ್ತಾರೆ. ವಿಷಕಾರಿ ಹಾವುಗಳು ಮನುಷ್ಯರಿಗೆ ಕಚ್ಚಿದಲ್ಲಿ ಸಾವು ಸಂಭವಿಸಬಹುದು. ಆದರೆ ಅಲ್ಪ ವಿಷಕಾರಿ ಹಾವುಗಳ ವಿಷ ಮನುಷ್ಯನಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಉಂಟು ಮಾಡುವುದಿಲ್ಲ. ಹಾವುಗಳಿಗೆ ವಿಷ ಇರುವುದು ಮುಖ್ಯವಾಗಿ ಅವುಗಳು ಬೇಟೆಯಾಡುವ ಜೀವಿಯನ್ನು ಸಾಯಿಸಲು ಮತ್ತು ತಿಂದು ಅವುಗಳನ್ನು ಜೀರ್ಣಿಸಿಕೊಳ್ಳಲು. ಹಾವುಗಳು ತಮಗೆ ಭಯ ಉಂಟಾದಾಗ, ಅವುಗಳು ಬೆಚ್ಚಿ ಬಿದ್ದಾಗ ಅಥವಾ ಮೂಲೆಯಲ್ಲಿ ಸಿಲುಕಿಕೊಂಡಾಗ ತಪ್ಪಿಸಿಕೊಳ್ಳುವುದಕ್ಕೆ ಯಾವುದೇ ದಾರಿ ಇಲ್ಲದ ಸಂದರ್ಭದಲ್ಲಿ ಮಾತ್ರ ಅವು ಕಚ್ಚುತ್ತವೆ. ಒಂದು ಹಾವನ್ನು ಹೊಡೆದು ಸಾಯಿಸುವುದು ಯಾವತ್ತಿಗೂ ಕೂಡ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ. ಅವು ಒಂದಿಲ್ಲ ಒಂದು ದಿವಸ ನಿಮ್ಮ ಮೇಲೆ ಸೇಡನ್ನು ತೀರಿಸಿಕೊಳ್ಳುತ್ತವೆ. ಅದಕ್ಕೆ ಹೇಳುತ್ತಾರೆ ಹಾವಿನ ದ್ವೇಷ 12 ವರ್ಷ ಎಂದು.